ಮಂಗಳೂರಿನ ಡಾಕ್ಟರ್ ಎಂವಿ ಶೆಟ್ಟಿ ಮೆಮೋರಿಯಲ್ ಟ್ರಸ್ಟ್ನ ಸ್ಥಾಪಕ ದಿನಾಚರಣೆ ಪ್ರಯುಕ್ತ ಕಾವೂರಿನ ವಿದ್ಯಾನಗರದಲ್ಲಿರುವ ಎಂವಿ ಶೆಟ್ಟಿ ಕಾಲೇಜ್ ಆಫ್ ಫಿಸಿಯೋಥೆರಪಿ ವಠಾರದಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು. ನಗರದ ಕಾವೂರಿನ ವಿದ್ಯಾನಗರದಲ್ಲಿರುವ ಎಂವಿ ಶೆಟ್ಟಿ ಕಾಲೇಜ್ ಆಫ್ ಫಿಸಿಯೋಥೆರಪಿ ವಠಾರದಲ್ಲೇ ಡಾಕ್ಟರ್ ಎಂವಿ ಶೆಟ್ಟಿ ಮೆಮೋರಿಯಲ್ ಟ್ರಸ್ಟ್ನ ಸ್ಥಾಪಕ ದಿನಾಚರಣೆ ಹಾಗೂ ಬೃಹತ್ ರಕ್ತದಾನ ಶಿಬಿರವನ್ನು ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಜೀವನದಲ್ಲಿ ಕನಸು ಕಾಣಬೇಕು. ಕನಸನ್ನ ಗುರಿಯಾಗಿಸಿ ಸಾಗಿಸುವ ಛಲವನ್ನ ವಿದ್ಯಾರ್ಥಿಗಳು ಹೊಂದಿದಾಗ ಯಶಸ್ಸು ಸಾಧ್ಯ. ಹಣ ಗಳಿಸುವುದು ಎಲ್ಲರ ಅಪೇಕ್ಷೆಯಾಗಿದ್ರೂ ಸಮಾಜಕ್ಕೆ ಕಿಂಚಿತ್ ಸೇವೆ ಮಾಡಲು ಮರೆಯದಿರೆ. ದೇಶ ಮೊದಲು, ಬಳಿಕ ಜಾತಿ ಧರ್ಮಗಳು ನಮ್ಮದಾದಾಗ ದೇಶ ಪ್ರೇಮ ಉದ್ದೀಪನವಾಗುವುದರ ಜೊತೆಗೆ ದೇಶಕ್ಕೆ ಕೊಡುಗೆ ನೀಡಲು ಹುಮ್ಮಸ್ಸು ತೋರಿಸಿಕೊಳ್ಳಬೇಕು ಎಂದರು. It's just an education what you're going to get in these colleges and pass out and go into the society and work. No, it's not going to work like that. Education, ABCD, you can get anywhere. You can learn. You can open your books and learn. Maybe practical lessons you need help. But outcome of the education should always be a patriot who knows his responsibility towards his nation. A person who knows his responsibility towards his nation can become a good professional also. I'm telling you this because I have seen his concern for the society. I have seen his concern for the country. Maybe you guys also should try to develop yours in that way. ಬಳಿಕ ಸಂಸ್ಥೆಯ ಟ್ರಸ್ಟಿ ಊರ್ಮಿಳಾ ಶೆಟ್ಟಿ ಮಾತನಾಡಿ, ದೇಶದ ಉನ್ನತಿಗೆ ವಿದ್ಯಾರ್ಥಿಗಳ ಕೊಡುಗೆ ಮಹತ್ವದಾಗಿದೆ. ಈ ಮೂಲಕ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ತೊಡಗಿಸಿಕೊಳ್ಳಬೇಕು ಎಂದರು. Single line which I think encapsulated what Dr. Bharat was trying to tell us. Coming to Dr. Bharat, he said blood is a great equalizer. Now, we are not in a democracy, we are not in a dictatorship, we are basically in a society that looks for equality. And I think blood is a great symbol of this equality. ಈ ವೇಳೆ ಸಂಸ್ಥೆಯ ಸ್ಥಾಪಕಾಧ್ಯಕ್ಷ ಡಾಕ್ಟರ್ ಎಂ ರಾಮ್ ಗೋಪಾಲ್ ಶೆಟ್ಟಿ, ಟ್ರಸ್ಟಿ ಡಾಕ್ಟರ್ ರಂಜಿತ್ ಶೆಟ್ಟಿ ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.